ಆ್ಯಕ್ಚುಲಿ ನಾನು ಬಂದು ಮೂಡುಬಿದ್ರೆ ಅವಳು, ಅಪ್ಪ ಮೂಡುಬಿದ್ರೆ ಅವರು. ಮೂಡುಬಿದ್ರೆ ಹತ್ರ ಒಂದು ಸಣ್ಣ ಊರಿದೆ, ಕೊಣಜೆ ಕಲ್ಲು, ಪಡುಕೊಣಜೆ ಅಂತ ಹೇಳಿ, ಅಲ್ಲಿನವರು ಅಪ್ಪ. ಬಟ್ ಈಗ ಎಲ್ಲ ಕಾರ್ಕಳದಲ್ಲಿದ್ದಾರೆ. ಅಮ್ಮನವರು ನಾರಾವಿ ಅಂತ ಹೇಳಿ ಬೆಳ್ತಂಗಡಿ ಹತ್ರ ಆಗ್ತದೆ. ಅದು ಕತೆ ಕೇಳುವಾಗಲೇ ಎಲ್ರಿಗೂ ಒಂದು ಪಾಸಿಟಿವ್ ವೈಬ್ ಇತ್ತು. ಅದು ರವಿಕೆಯನ್ನು ಇಟ್ಕೊಂಡು ಇಲ್ಲಿವರೆಗೂ ಇಡೀ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಯಾರು ಸಿನಿಮಾ ಮಾಡಿರ್ಲಿಕ್ಕಿಲ್ಲ, ಅದೊಂದು ಗ್ಯಾರಂಟಿ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಇವತ್ತು ನಮ್ಮ ಜೊತೆಗೆ ಬ್ರಹ್ಮಗಂಟು ಅನ್ನೋ ಒಂದು ಸೀರಿಯಲ್ ಮುಖಾಂತರ ಕಿರುತೆರೆಯಲ್ಲಿ ತುಂಬ ಒಳ್ಳೆ ಹೆಸರು ಮಾಡಿದಂತಹ ನಟಿ, ಈಗ ದೊಡ್ಡ ಪರದೆಯಲ್ಲಿ ಒಂದು ಹೀರೋಯಿನ್ ಆಗಿ ಒಂದು ನಮ್ಮನ್ನು ರಂಜಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಗೀತಾ ಭಾರತಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಹೇಗಿದ್ದೀರಿ? ನಮಸ್ತೆ ಸರ್, ಆರಾಮ್. ನೀವು ಹೇಗಿದ್ದೀರಿ? ನಾವು ಸೂಪರ್ ಮೇಡಮ್. ರವಿಕೆ ಪ್ರಸಂಗ, ಈಗ ನಿರ್ದೇಶಕರು ತಮ್ಮ ಜೊತೆ ಮಾತಾಡಲಿಕ್ಕೆ ಬರ್ತಾರೆ. ಇಂಥ ಒಂದು ಸ್ಕ್ರಿಪ್ಟ್ ಇದೆ ಮೇಡಮ್, ನಾವು ಮಾಡ್ತಿದ್ದೀವಿ ಅಂತ ಹೇಳಿ. ತಾವು ಆ ಒಂದು ಸ್ಕ್ರಿಪ್ಟನ್ನು ಆಯ್ಕೆ ಮಾಡಲಿಕ್ಕೆ ಮುಖ್ಯವಾಗಿ ಕಾರಣ ಏನು? ಕಾರಣ ಸುಮಾರಿದೆ ಸರ್, ಆದರೆ ಮೇಯ್ನ್ ಕಾರಣ ಹೇಳಲಿಕ್ಕೆ ಹೋದರೆ, ಒಂದು ರವಿಕೆಯನ್ನು ಇಟ್ಕೊಂಡು ಇಲ್ಲಿವರೆಗೂ ಇಡೀ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಯಾರು ಸಿನಿಮಾ ಮಾಡಿರಲಿಕ್ಕಿಲ್ಲ, ಅದೊಂದು ಗ್ಯಾರಂಟಿ. ನೊಣವನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಒಂದು ಸಿಂಪಲ್ ವಿಷಯ, ತಲೆಯಲ್ಲಿ ಒಬ್ಬನಿಗೆ ಕೂದಲಿಲ್ಲ ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡು ಅದ್ಭುತ ಸಿನಿಮಾ ಮಾಡಿದ್ದಾರೆ. ಯಾವುದೇ ದೊಡ್ಡ ಬಜೆಟ್ ಇಲ್ಲದೆ, ಯಾವುದೇ ದೊಡ್ಡ ಸ್ಟಾರ್ ಕಾಸ್ಟ್ ಇಲ್ಲದೆ, ಕತ್ತಲೆ ಇಲ್ಲದೆ, ಆಡಂಬರ ಇಲ್ಲದೆ, ಯಾವುದೇ ರೀತಿ ಎಕ್ಸ್ಟ್ರಾ ಇದಿಲ್ಲದೆ ಒಂದು ಅದ್ಭುತವಾಗಿರೋ ಕಂಟೆಂಟ್ ಸಿನಿಮಾ ಸರ್ ಇದು. ಸೊ ಇದನ್ನು ಹೇಳಿದ ಕೂಡಲೇ, ಅಂದರೆ ಒಂದು ರವಿಕೆಯನ್ನು ಇಟ್ಕೊಂಡು ಒಂದು ಅದ್ಭುತವಾದ ಒಂದು ಎಂಟರ್ಟೈನರ್ ಸಿನಿಮಾ ಮಾಡ್ತಿದ್ದಾರೆ ಅಂತ ಹೇಳಿದ ಕೂಡಲೇ ಐ ಹ್ಯಾಡ್ ನೋ ರೀಸನ್ಸ್ ಟು ಸೇ ನೋ. ಸೊ ಅದೇ ರೀಸನ್ ಸರ್. ಈಗ ತಮ್ಮ ಈ ಹಿಂದಿನ ಸಿನಿಮಾ ಬಂದಾಗ ಮೇಡಮ್ ಅವರಿಗೆ ಹೀರೋ ಅಂತ ಇದ್ದರು. ಈ ಸಿನಿಮಾದಲ್ಲಿ ಯಾರು ಹೀರೋ? ಅಂದರೆ ಹೀರೋ ಪೋಸ್ಟರಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ, ಯಾರು ಹೀರೋ ಅಂತ? ನೀವು ನಮ್ಮ ಸಿನಿಮಾದ ಪೋಸ್ಟರನ್ನು ಕರೆಕ್ಟಾಗಿ ಗಮನಿಸಿ ನೋಡಿದರೆ ಅದರಲ್ಲಿ ಹೀರೋ ಸಹ ಕಾಣ್ತಾನೆ. ಗೆಸ್ ಮಾಡಿ ಯಾರಿರ್ಬೋದು ಅಂತ, ಗೆಸ್ ಮಾಡಿ. ರವಿಕೆ ಇರ್ಬೋದಾ? ನೀವು ಆಗಲೇ ಪ್ರೆಸ್ ಮೀಟಲ್ಲಿ ಹೇಳಿದ್ದನ್ನು ಕೇಳಿಸ್ಕೊಂಡು ಈಗ ಮತ್ತೆ ಬಂದು ಅದನ್ನೇ ಹೇಳ್ತಿದ್ದೀರಾ. ಓಕೆ. ಸೊ ನಮ್ಮ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ನು ಎಲ್ಲವೂ ರವಿಕೆಯೇ ಹೌದು. ಯಾಕಂತ ಹೇಳಿದರೆ, ಒಂದು ಈ ರವಿಕೆ ಒಂದೇನಿದೆ, ಎಷ್ಟು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳಿದರೆ, ಇಡೀ ಒಂದು ಕಥೆಯನ್ನು, ಇಡೀ ಒಂದು ಜರ್ನಿಯನ್ನು ತುಂಬ ರಸವತ್ತು ಅನ್ನಿಸೋ ಹಾಗೆ ಮಾಡುತ್ತೆ. ಅದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಕೊಡುತ್ತೆ. ಸೊ ಮತ್ತು ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆಂಟ್ ವಿಚಾರವೂ ಹೌದು, ತುಂಬ ಒಂದು ಸೂಕ್ಷ್ಮವಾದ ವಿಚಾರವೂ ಹೌದು. ಈಗ ಒಂದು ಸೂಕ್ಷ್ಮವಾದ ವಿಚಾರವನ್ನು ಎಂಟರ್ಟೈನ್ಮೆಂಟ್ ಮುಖಾಂತರ, ನಗೆ ಹಬ್ಬದ ಮುಖಾಂತರ ಕನ್ವೆ ಮಾಡೋದುಂಟಲ್ಲ ಜನರಿಗೆ, ಅದು ತುಂಬ ಟ್ರಿಕಿ ವಿಷಯ, ತುಂಬ ಈಸಿ ಇಲ್ಲ ಅದು. ಬಟ್ ಇಡೀ ಟೀಮ್ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆ ರೈಟಿಂಗ್ ಒಂದು ಸ್ಟೇಜಿಂದ ಹಿಡಿದು ಈ ಸಿನಿಮಾ ಔಟ್ಪುಟ್ ಬರೋ ತನಕ ಪ್ರತಿಯೊಂದು ಸ್ಟೇಜಲ್ಲೂ ಎಲ್ಲ ಸೀನ್ಸನ್ನು ಎಂಜಾಯ್ ಮಾಡಿ ನಾವು ಆ್ಯಕ್ಟ್ ಮಾಡಿದ್ದೇವೆ. ಅವ್ರು ಬರಿಬೇಕಾದ್ರೆ ಅಷ್ಟೇ ಎಂಜಾಯ್ ಮಾಡಿ ಪಾವನ ಅವರು ಬರೆದಿದ್ದಾರೆ. ಡೈರೆಕ್ಷನ್ ಮಾಡಬೇಕಾದ್ರೆ ಅಷ್ಟೇ ಎಂಜಾಯ್ ಮಾಡ್ಕೊಂಡು ಸಂತೋಷ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ನಮ್ಮ ಆರ್ಟಿಸ್ಟ್ಗಳಾಗಲಿ, ಟೆಕ್ನಿಷಿಯನ್ಸ್ ಆಗಲಿ, ನಮಗೆ ಊಟ ತಂದುಕೊಟ್ಟ ಪ್ರೊಡಕ್ಷನ್ ಅವರಾಗಲಿ, ನನಗೆ ಮೇಕಪ್ ಹಾಕಿದ ಮೇಕಪ್ ಅವರಾಗಲಿ, ಪ್ರತಿಯೊಬ್ಬರು ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಒಟ್ಟಿಗೆ ಸೇರಿ ಮಾಡಿರುವಂಥ ಸಿನಿಮಾ ಜನರಿಗೂ ಅಷ್ಟೇ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ ಸರ್. ಈಗ ಒಂದು ಪ್ರಾಜೆಕ್ಟ್ ತಾವು ಒಪ್ಪಿಕೊಂಡ ಮೇಲೆ ಅಪ್ ಟು ರಿಲೀಸ್ ತನಕ ಒಂದು ದೊಡ್ಡ ಲೆಂತ್ ಇರುತ್ತೆ. ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ಅದರದ್ದು ಕೆಲಸಗಳು ಸಾಕಷ್ಟು ಇರುತ್ತೆ. ಈಗ ಒಂದು ಕೊನೆಯ ಹಂತದಲ್ಲಿದ್ದೇವೆ. ಇನ್ನೇನೊಂದು 10 ದಿವಸದಲ್ಲೇ, ಒಂದು ವಾರದಲ್ಲಿಯೇ ಸಿನಿಮಾ ತೆರೆಗೆ ಬರ್ತಾ ಇದೆ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ ತಾವು? ಹಾಗೆಯೇ ಒಂದು ಸಲಕ್ಕೆ ಹಿಂತಿರುಗಿ ನೋಡಿದಾಗ ಸಿನಿಮಾ ಶುರುವಾದ ದಿನಗಳಲ್ಲಿ ಈ ಪಾತ್ರದ ತಯಾರಿಗಾಗಿ ತಾವು ಏನು ಕಷ್ಟಪಟ್ಟಿದ್ರಿ, ಆ ದಿನಗಳನ್ನು ನೆನೆಸ್ಕೊಳ್ಬಹುದಾ ಅಂತ? ಆ್ಯಕ್ಚುಲಿ ತುಂಬ ಎಕ್ಸೈಟ್ಮೆಂಟ್ ಇದೆ, ತುಂಬ ಖುಷಿ ಇದೆ, ಒಂದು ಹಬ್ಬದ ವಾತಾವರಣ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಒಂದು ಸಣ್ಣ ಭಯ ಕೂಡ ಇದೆ, ಒಂದು ನರ್ವಸ್ನೆಸ್ ಇದೆ. ಐ ಥಿಂಕ್ ಆ ನರ್ವಸ್ನೆಸ್, ಆ ಭಯ ಯಾರಿಗಾದರೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆದರೆ ತುಂಬ ಖುಷಿ ಇದೆ. ಇದೊಂದು ಜರ್ನಿ ಏನಿತ್ತು, ಈ ಸ್ಕ್ರಿಪ್ಟಿನ 1 ಲೈನ್ ಕೇಳಿದಾಗಲಿಂದ ಹಿಡಿದು ಇಲ್ಲಿ ತನಕ, ಇಟ್ಸ್ ಬೀನ್ ಅ ವೆರಿ ಬ್ಯೂಟಿಫುಲ್ ಜರ್ನಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ಫ್ಯಾಕ್ಟ್ ನಾವು ಸಿನಿಮಾ ಶೂಟಿಂಗ್ ಮಾಡಿದ ಜಾಗಗಳಿಗೆಲ್ಲ ನಾವು ನಿನ್ನೆ ಸುಳ್ಯದಲ್ಲಿ ಪ್ರೆಸ್ ಮೀಟು ಇದು ಎಲ್ಲ ಇದ್ದಾಗ, ಸುಳ್ಯದ ಸುತ್ತಮುತ್ತ, ಸುಳ್ಯ ಸಂಪಾಜೆ ಇಲ್ಲಿ ಸುತ್ತಮುತ್ತ ಶೂಟಿಂಗ್ ಮಾಡಿದ್ದು. ಸೊ ನಿನ್ನೆ ಮತ್ತೆ ಅದೇ ಜಾಗಗಳಿಗೆಲ್ಲ ಹೋದಾಗ ನನಗೊಂದು ರೀತಿ ಮೆಮರಿ ರಿಫ್ರೆಶ್ ಆದಂಗೆ ಆಯಿತು. ನಾನು ಅಲ್ಲಿ ಎಂಜಾಯ್ ಮಾಡಿದ್ದು, ಆ ಮನೆಗಳಲ್ಲಿ ಶೂಟ್ ಮಾಡಿದಾಗ ಮನೆ ಜೊತೆಗೆ ಒಂದು ಸಂಬಂಧ ಬೆಳೆದಿರುತ್ತೆ, ಒಂದು ಬಾಂಡಿಂಗ್ ಇರುತ್ತೆ ಮನೆಯವ್ರ ಜೊತೆ, ಮನೆ ಜೊತೆಗೆ, ಆ ಜಾಗದ ಜೊತೆಗೆ. ಮತ್ತೆ ಆ ಜಾಗವನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ ನನಗೆ. ಅಂದರೆ
ಶೂಟಿಂಗ್ ಮಾಡಬೇಕಾದ್ರೆ ಎಷ್ಟು ಎಂಜಾಯ್ ಮಾಡ್ತಿದ್ವಲ್ಲ ನಾವು, ಇಲ್ಲಿ ಶೂಟಿಂಗ್ ಮಾಡಿದ್ದು, ಇಲ್ಲಿ ಕೂತಿದ್ವಿ, ಈ ರೂಮಲ್ಲಿ ಶೂಟಿಂಗ್ ಮಾಡಿದ್ವಿ, ಇಲ್ಲಿ ಈ ತರಲೆ ಮಾಡಿದ್ದೀವಿ ಅಂತೆಲ್ಲ ನೆನಪಾಗೋದುಂಟಲ್ಲ, ಅದು ದಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಮತ್ತು ಸ್ಕ್ರೀನ್ ಮೇಲೆ ಅದನ್ನು ಮತ್ತೆ ನೋಡಲು ಅದೇ ಖುಷಿಯನ್ನು ನೋಡೋದುಂಟಲ್ಲ, ಅದು ದಟ್ ಈಸ್ ಅನದರ್ ಎಕ್ಸೈಟ್ಮೆಂಟ್ ಆಲ್ ಟುಗೆದರ್. ಒಟ್ಟಿನಲ್ಲಿ ಇವಾಗ 16ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಥಿಯೇಟ್ರಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡೋದು ತುಂಬ ಜನ, ಜೋರು ಶಿಳ್ಳೆ, ಜೋರು ಚಪ್ಪಾಳೆ, ಇದನ್ನು ಅದು ಬೇರೆದೇ ಫೀಲಿಂಗ್, ಅದನ್ನು ಬೇರೆ ಯಾವುದು ಮ್ಯಾಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಫೀಲಿಂಗೋಸ್ಕರ ಈಗ ಕಾಯ್ತಾ ಇರೋದು ಸರ್. ಈಗ ತಮ್ಮ ಬ್ರಹ್ಮಗಂಟು ಅಂತ ಒಂದು ಸೀರಿಯಲ್ ಬಂದಾಗ ದಕ್ಷಿಣ ಕನ್ನಡದ ಅಷ್ಟು ಸೋಷಿಯಲ್ ಮೀಡಿಯಾ ಪೇಜಸ್ ಎಲ್ಲ ಬಂದಿತ್ತು, ಇವರು ನಮ್ಮ ಊರಿನ ಹೆಣ್ಣು ಮಗಳಂತೆ, ಇವರಿಗೆ ತುಳು ಬರುತ್ತೆ ಅಂತ ಹೇಳಿ. ತಾವು ಯಾವ ಊರಿನವರು, ಆಮೇಲೆ ಅಪ್ಕಮಿಂಗ್ ಡೇಸಲ್ಲಿ ತಾವು ತುಳು ಸಿನಿಮಾಗಳಲ್ಲೂ ಅಭಿನಯ ಮಾಡಬಹುದಾ ಅಂತ? ಆ್ಯಕ್ಚುಲಿ ನಾನು ಬಂದು ಮೂಡುಬಿದ್ರೆ ಅವಳು, ಅಪ್ಪ ಮೂಡುಬಿದ್ರೆ ಅವರು. ಮೂಡುಬಿದ್ರೆ ಹತ್ರ ಒಂದು ಸಣ್ಣ ಊರಿದೆ, ಕೊಣಜೆ ಕಲ್ಲು, ಪಡುಕೊಣಜೆ ಅಂತ ಹೇಳಿ, ಅಲ್ಲಿನವರು ಅಪ್ಪ. ಬಟ್ ಈಗ ಎಲ್ಲ ಕಾರ್ಕಳದಲ್ಲಿದ್ದಾರೆ. ಅಮ್ಮನವರು ನಾರಾವಿ ಅಂತ ಹೇಳಿ ಬೆಳ್ತಂಗಡಿ ಹತ್ರ ಆಗ್ತದೆ ಅದು. ಆ್ಯಂಡ್ ತುಳು ನನಗೆ ಅಂದರೆ ಬೇಸಿಗೆ ರಜೆಯಲ್ಲಿ ಮಾತ್ರ ಊರಿಗೆ ಬಂದ ಕಾರಣ ಅಷ್ಟೇ ತುಳು ಬರೋದು ನನಗೆ. ಮ್ಯಾನೇಜ್ ಮಾಡುವಷ್ಟು ತುಳು ಬರ್ತದೆ ಅಷ್ಟೇ. ಪಂಡ ಪೂರ ಫ್ಲೂಯೆನ್ಸಿ ಇಜ್ಜಿ ಅಂಚನೆ ಮ್ಯಾನೇಜ್ ಮಲ್ಪುವೆ, ಅಷ್ಟೇ ಬರೋದು ತುಳು. ಆಡಿಯನ್ಸ್ಗೆ ತುಳುವಲ್ಲಿ ತಾವು ಇನ್ವೈಟ್ ಮಾಡೋದಾದ್ರೆ ಏನು ಹೇಳ್ತೀರಿ? ಹೆಂಗೆ ಸಾಕಷ್ಟು ಜನ ತುಳುವರು ಇದ್ದಾರೆ. ಪ್ಲೀಸ್ ನನಗೆ ಹೇಳ್ಕೊಡಿ ಹೆಂಗೆ ಇನ್ವೈಟ್ ಮಾಡೋದಂತ. ಎನ್ನ ಸಿನಿಮಾ, ಓಕೆ, ಎನ್ನ ಸಿನಿಮಾ ರವಿಕೆ ಪ್ರಸಂಗ ಫೆಬ್ರವರಿ 14 ತಾರೀಕು ದಾನಿ ರಿಲೀಸ್ ಆವೊಂದುಂಡು. ಪ್ಲೀಸ್ ಸಿನಿಮಾನ ತೂಲೆ ಯಾನ್ ನಿಖಿಲ್ನ ಊರದ ಪೊಣ್ಣು, ನಿಖಿಲ್ನ ಆಶೀರ್ವಾದ ಪ್ರೀತಿ ಮಿತ್ತು ಏಪಲ ಇಪ್ಪಡು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನಮ್ಮ ಜೊತೆಗೆ ರವಿಕೆ ಪ್ರಸಂಗದ ಮತ್ತೊಬ್ಬ ಮುಖ್ಯ ಪಾತ್ರಧಾರಿ ರಘು ಪಾಂಡೇಶ್ವರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇನೆ. ಮತ್ತೆ ನೀವು ಹೇಗಿದ್ದೀರಿ? ನಾವು ಆರಾಮ ಸರ್. ಓಕೆ. ಆಫ್ಟರ್ ಅ ಲಾಂಗ್ ಟೈಮ್ ಕಾಂತಾರ ಆದಮೇಲೆ ನಮ್ಮ ಚಾನಲ್ನಲ್ಲಿ ಮತ್ತೆ ಮಾತಾಡ್ತಾ ಇದ್ದೀರಾ. ಹೇಗೆ ಅನ್ನಿಸ್ತಿದೆ? ಖುಷಿ ಆಗ್ತಾಯಿದೆ, ಯಾಕಂದರೆ ತುಂಬ ಚೆನ್ನಾಗಿ ಮಾತಾಡ್ಸ್ತೀರಿ. ಯಾವುದೇ ಸಿನಿಮಾ ಇದ್ದರೂ ಕೂಡ ನಾವು ಅದಕ್ಕೆ ರಿಪ್ಲೈ ಕೊಡ್ತೀವೋ ಬಿಡ್ತೀವೋ. ನಾನಂತೂ ನಿಜ ಸಾರಿ ಕೇಳ್ತೇನೆ, ನಿಮ್ಮ ಹತ್ರ ಸಿಕ್ಕಾಪಟ್ಟೆ ನನಗೆ ಲಿಂಕ್ಸ್ಗಳನ್ನು, ಎಲ್ಲ ಸಿನಿಮಾದ ಅಪ್ಡೇಟ್ಸ್ಗಳನ್ನ ಹಾಕ್ತಾ ಇರ್ತೀರಿ. ಎಲ್ಲೊಂದು ಕಡೆ ಬ್ಯುಸಿ ಇರೋದ್ರಿಂದ ಕೆಲವು ಸರಿ ಕಾಣಲ್ಲ, ನೋಡಲ್ಲ, ರಿಪ್ಲೈ ಮಾಡಲ್ಲ. ದಯವಿಟ್ಟು ಕ್ಷಮೆ ಇರಲಿ ಅಷ್ಟೇ. ಓಕೆ. ರವಿಕೆ ಪ್ರಸಂಗ ಸಾಕಷ್ಟು ಭಾಷೆಗಳಲ್ಲಿ ಸಾಕಷ್ಟು ರೀತಿಯ ಪಾತ್ರಗಳನ್ನು ಮಾಡಿದ್ದೀರಾ. ಈ ಸಿನಿಮಾದಲ್ಲಿ ತಮ್ಮ ಪಾತ್ರ ಯಾವ ರೀತಿ ಇರುತ್ತೆ? ಆ ಪಾತ್ರ ಎಷ್ಟು ಪೊಟೆನ್ಷಿಯಲ್ ಆಗಿದೆ? ನಿಜ, ಯಾಕಂದರೆ ಎಲ್ಲ ಸಿನಿಮಾ ಬೇರೆ ಸಿನಿಮಾ ಮಾಡುವಾಗ ಒಂದೊಂದು ಪಾತ್ರಗಳು ಬೇರೆ ಬೇರೆ ಥರದಲ್ಲಿರುತ್ತೆ, ಬೇರೆ ವಿಭಿನ್ನತೆಯನ್ನು ಕೊಟ್ಟಿರುತ್ತೆ. ಈ ಸಿನಿಮಾದಲ್ಲೂ ಕೂಡ ತುಂಬ ವಿಭಿನ್ನತೆ, ವಿಚಿತ್ರ ವೈಶಿಷ್ಟ್ಯತೆಯಿಂದ ಕೂಡಿದೆ ಈ ಪಾತ್ರ. ನಿಜವಾಗಿ ನನಗೆ ಖುಷಿ ಆಗ್ತಾ ಇದೆ. ಯಾಕಂದರೆ ಶೂಟಿಂಗ್ ಟೈಮಲ್ಲೂ, ಶೂಟಿಂಗ್ ಆಗ್ತಿರುವಾಗಲೇ ಪ್ರತಿಯೊಂದು ನಮ್ಗೆ ಆರಂಭದಲ್ಲೇ ಗೊತ್ತಾಗುತ್ತೆ. ಏನಂದ್ರೆ ಬೆಳೆಯುವ ಕುಡಿ ಏನೋ ಮೊಳಕೆಯಲ್ಲೇ ಚಿಗುರ್ಲೆ ಗೊತ್ತಾಗುತ್ತೆ ಅನ್ನೋ ಥರ ಶೂಟಿಂಗ್ ಟೈಮಲ್ಲೇ ಅದೊಂದು ಗೊತ್ತಾಗುತ್ತೆ ನಮಗೆ, ಪಕ್ಕ ಗೊತ್ತಾಗುತ್ತೆ ಶೂಟಿಂಗ್ ಟೈಮಲ್ಲಿ. ಏನೋ ಚೆನ್ನಾಗಿದೆ. ಟೋಟಲಿ ಟೀಮ್ ವರ್ಕು, ಆಮೇಲೆ ಡೈರೆಕ್ಷನ್ ಟೀಮ್ ಆಗ್ಬೋದು, ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ನಮ್ಮ ಆರ್ಟಿಸ್ಟ್ಗಳ ಗುಂಪಾಗಿರ್ಬೋದು, ಎಲ್ಲರೂ ಕೂಡ, ಎಲ್ಲ ಪಾತ್ರಗಳು ಕೂಡ ಅಷ್ಟು ಅಚ್ಚುಕಟ್ಟಾಗಿ. ಈ ಸಿನಿಮಾದ ಕಥೆ ಏನಂದರೆ ವಾಸ್ತವವಾಗಿ ನಮ್ಮ ಮನೆಯಲ್ಲಿ ನಡೆಯುತ್ತೆ, ನಮ್ಮ ಪಕ್ಕದ ಮನೆಯಲ್ಲಿ ನಡೆಯುತ್ತೆ, ನಮ್ಮ ಊರು ಕೇರಿಯಲ್ಲಿ ನಡೆಯುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ. ಯಾಕಂದರೆ ಒಂದು ಸ್ತ್ರೀ ಪ್ರಧಾನ ಚಿತ್ರ, ಹುಡುಗಿಯ ಮೇಲೆ ಹೋಗುವಂಥ ಒಂದು ಕತೆ. ಎಲ್ಲರ ಮನೇಲಿ ಹುಡುಗಿ ಇರ್ತಾಳೆ, ಅಕ್ಕ, ತಂಗಿ, ಹೆಂಡತಿ, ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ಎಲ್ಲರೂ ಇರ್ತಾರೆ, ಎಲ್ಲರೂ ಹೆಣ್ಮಕ್ಳೆ. ಆ ಹೆಣ್ಣು ಮಕ್ಕಳ ಜೀವನದ ಒಂದು ಬದುಕಿನ ಒಂದು ಹಂದರವನ್ನು ಹೇಳುವಂಥದ್ದು. ಫ್ಯಾಷನ್ ಅಂತ ಬಂದಾಗ ಹೆಣ್ಮಕ್ಳಿಗೆ ಇಷ್ಟ ಮೇಕಪ್ಪು, ಏನು ಐಬ್ರೋ ಮಾಡ್ಕೊಳ್ಳೋದು, ಲಿಪ್ಸ್ಟಿಕ್ ಹಚ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ಡ್ರೆಸ್ ಮಾಡ್ಕೊಳ್ಳೋದು, ಸಾರಿ ಉಟ್ಕೊಳ್ಳೋದು, ಬ್ಲೌಸ್ ಹಾಕ್ಕೊಳ್ಳೋದು. ಸೊ ಎಲ್ಲ ಒಂದು ಕಾಂಬಿನೇಷನ್ ಇದ್ದಾಗ ಮಾತ್ರ ಅವರಿಗೆ ತುಂಬ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ. ಜೆಂಟ್ಸ್ಗೆ ಏನಿಲ್ಲ, ಜಸ್ಟ್ ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡು ಇಸ್ತ್ರಿ ಹಾಕ್ತೀವೋ ಬಿಡ್ತೀವೋ, ಒಟ್ರಾಸಿಂಗ್ ಹೋಗಿಬಿಡ್ತೀವಿ ನಾವು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಹುಡುಗಿರ ಲೈಫಲ್ಲಿ. ಆ ಥರದ ಒಂದು ಕತೆ ಈ ಸಿನಿಮಾದಲ್ಲಿದೆ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದು. ಒಂದು ಹುಡುಗಿ ಮದುವೆ ಆಗುವ ಸಂದರ್ಭ ಬಂದಾಗ, ವಯಸ್ಸಿಗೆ ಬಂದಾಗ, ಅವ್ರ ಮನೆಯಲ್ಲಿ ಅಕ್ಕಪಕ್ಕದವರು, ಊರು ಕೇರಿಯವರು ಏನು ಮಾಡ್ತಾರೆ, ಏನು ಹೆಲ್ಪ್ ಮಾಡ್ತಾರೆ, ಏನು ಸಜೆಷನ್ ಕೊಡ್ತಾರೆ ಆ ಹುಡುಗಿಗೆ ಅಥವಾ ಹುಡುಗಿ ಮನೆಯವರಿಗೆ. ಅಂಥ ಒಂದು ಒತ್ತಡದಲ್ಲಿರುವ ಆ ಹುಡುಗಿ ಏನೆಲ್ಲ ಅನುಭವಿಸ್ತಾಳೆ, ಏರುಪೇರುಗಳನ್ನ ಅನುಭವಿಸ್ತಾಳೆ. ಈ ಸಂದರ್ಭದಲ್ಲಿ ಏನು ಕಥೆ ನಡೆಯುತ್ತೆ, ಏನು ಹಾಸ್ಯ ನಡೆಯುತ್ತೆ, ಹಾಸ್ಯದ ಒಳಗೊಂದು ಫೀಲಿಂಗ್ಸ್ ಇರುತ್ತೆ. ಇಡೀ ಸಿನಿಮಾ ನೋಡುವಾಗ ಆ ಹುಡುಗಿ ಜರ್ನಿ,
ಜೊತೆಯಲ್ಲಿ ಬರುವಂಥ ಉಳಿದ ಪಾತ್ರಗಳು ಇಷ್ಟೆಲ್ಲ ಸಪೋರ್ಟಿಂಗ್ ಆಗಿರ್ತಾರೆ, ಏನೆಲ್ಲ ನಡೆಯುತ್ತೆ. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಎಲ್ರಿಗೂ ಇಷ್ಟವಾಗುವಂಥ, ಎಲ್ಲರ ಬದುಕಿನಲ್ಲಿ ಜಸ್ಟ್ ಆದರೂ ಅಥವಾ ಅವ್ರು ಕಂಡು ಕೇಳಿದಂಥ ಏನಾದರೂ ಒಂದು ಮೆಸೇಜು, ಓ ಎಸ್ ಇದು ನಡೆಯುತ್ತೆ ಈ ಥರ, ಖಂಡಿತ ಹೌದು ಅನ್ನೋ ಥರ ಫೀಲ್ ಕೊಡುವ ಒಂದು ಕಂಟೆಂಟ್ ಈ ಕಥೆಯಲ್ಲಿ ಖಂಡಿತ ಇದೆ. ತುಂಬ ಖುಷಿಯಾಗುತ್ತೆ. ಯಾರು ಕೂಡ ಸಿನಿಮಾ ನೋಡಿಕೊಂಡು ಖಂಡಿತವಾಗಿ, ಯಾಕಂದರೆ ಆಲ್ರೆಡಿ ಒಂದು ಶೋ ಇಟ್ಟಿದ್ರು ಪ್ರೆಸ್ನವರಿಗೆ, ಆಮೇಲೆ ಒಂದಿಷ್ಟು ಟೆಕ್ನಿಕಲ್ ಶೋ ಥರ ಇಟ್ಟಿದ್ದಾರೆ. ಆ ಶೋಲ್ಲೂ ಕೂಡ ನಮ್ಗೆ ಅದ್ರ ಡಿಫೆಕ್ಟ್ ಗೊತ್ತಾಯಿತು. ಆಲ್ರೆಡಿ ನಮ್ಗೆ ಗೊತ್ತಾಗಿತ್ತು, ಆ ಶೋ ನೋಡ್ತಾ ನಮಗೆ ಪಕ್ಕ ಗೊತ್ತಾಯಿತು ಇದು ಪಕ್ಕ. ಯಾಕಂದರೆ ಯಾವುದೇ ಒಂದು, ನಾನು ಪ್ರೆಸ್ ಮೀಟಲ್ಲೂ ಕೂಡ ಹೇಳಿದೆ, ನಾಟಕ ಅಥವಾ ಯಾವುದೊಂದು ಆರ್ಕೆಸ್ಟ್ರಾ ಅಥವಾ ಯಾರೊಬ್ಬರು ಸಿಂಗ್ ಮಾಡಲಿ, ಒಂದು ಡ್ಯಾನ್ಸ್ ಮಾಡಲಿ, ಕೊನೆಯಲ್ಲಿ ಆಟೋಮೆಟಿಕ್ಲಿ ಕೂತ ಪ್ರೇಕ್ಷಕರು ಕೈ ಚಪ್ಪಳೆ ತಟ್ಟಿದ್ರಂದರೆ ಅದು ರಿಸಲ್ಟ್ ಹೇಳೋದೇ ಬೇಡ, ಚೆನ್ನಾಗಿತ್ತು ಅಂತ ಪಕ್ಕ ಅದು. ಸೊ ಈ ಸಿನಿಮಾ ಶೋ ಇಟ್ಟಾಗ ಕೂಡ ಹಾಗೆ ಆಯಿತು. ಎಲ್ಲ ಎಂಜಾಯ್ ಮಾಡ್ಕೊಂಡು ನೋಡಿದ್ರು. ಎಂಡ್ ಆಗ್ತಾನೆ ಎಲ್ಲ ಕ್ಲ್ಯಾಪ್ಸ್ ಹೊಡೆದ್ರು. ಅದು ನಮಗೆ ಇನ್ನೊಂದು ಥರ ರೆಕ್ಕೆ ಏನು ಪುಕ್ಕ ಹೊಡೆದಂಗೆ ಆಯಿತು. ತುಂಬ ಖುಷಿ ಆಯಿತು. ಆವಾಗಲೇ ಗೊತ್ತಾಯಿತು ರಿಸಲ್ಟ್. ಆದ್ದರಿಂದ ಸಿನಿಮಾ ಅಂದಾಗ ಸಿನಿಮಾ ಮಾಡಿ ಇಟ್ಕೊಂಡು ಏನು ಪ್ರಮೋಷನ್ ಮಾಡದೇ ಇದ್ದರೆ, ಪ್ರಚಾರ ಮಾಡದೇ ಇದ್ದರೆ ಇವತ್ತಿನ ದಿವಸದಲ್ಲಿ ಭಾರಿ ಕಷ್ಟ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದಿಷ್ಟು ದಿನಗಳಿಂದ ಇಡೀ ತಂಡ ಪ್ರಮೋಷನ್ ಮಾಡ್ತಾಯಿದ್ದಾರೆ. ಅಲ್ಲಿ ಇಲ್ಲಿ ಎಲ್ಲ, ಬೆಂಗಳೂರು ಆಯಿತು, ಅಲ್ಲಿ ಮೈಸೂರು ಆಯಿತು, ಈಗ ಮಂಗಳೂರು, ಉಡುಪಿ, ಹೀಗೆ ಎಲ್ಲ ಊರಿನಲ್ಲಿ ಪ್ರಚಾರ ಮಾಡೋದು ಕೂಡ ಅಷ್ಟು ಜವಾಬ್ದಾರಿ ಕೆಲಸ. ಸಿನಿಮಾ ಮಾಡಿ ಇಟ್ಕೊಂಡ್ರೆ ಯಾರು ಅಂದರೆ ಪ್ರಚಾರ ಬೇಕೇ ಬೇಕು. ಸೊ ಆ ಪ್ರಚಾರವನ್ನು ಬಹಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಎಲ್ಲ ತಮ್ಮಂಥ ಮೀಡಿಯಾದವರು, ಸೋಷಿಯಲ್ ಮೀಡಿಯಾದವರು ಎಲ್ಲ, ಟೋಟಲಿ ಪತ್ರಿಕಾ ಮಾಧ್ಯಮದವರು ಎಲ್ಲರ ಸಪೋರ್ಟ್ನೊಂದಿಗೆ ಆಗ್ತಾಯಿದೆ. ತುಂಬ ಖುಷಿ ಇದೆ. ಸಿನಿಮಾ ಗೆಲ್ಲಬೇಕು. ಫೆಬ್ರವರಿ 16ನೇ ತಾರೀಕಂದು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಅದು ಖುಷಿ ನಮಗೆ. ನೀವು ಕೂಡ ಸಿನಿಮಾ ನೋಡಿ. ಸಿನಿಮಾ ನೋಡಿದ ಮೇಲೆ ಖಂಡಿತವಾಗಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಗ್ಯಾರಂಟಿ ಗೊತ್ತು. ಚಂದ ಮಾಡಿ ಒಂದು ರಿವ್ಯೂ ಬರೀರಿ ಅಂತ ಅಷ್ಟೇ. ಥ್ಯಾಂಕ್ ಯು. ಈಗ ಚಿತ್ರದ ಮುಖ್ಯ ಪಾತ್ರಧಾರಿ ಗೀತಾ ಅವರು, ಹಾಗೆಯೇ ನಿರ್ದೇಶಕರು, ಇವರ ಜೊತೆಗೆ ಕೆಲಸ ಮಾಡಿದ ಅನುಭವ ಹೇಗಿತ್ತು ಅಂತ ನೆನಪುಗಳನ್ನು ಹೇಳ್ಕೋಬೋದಾ? ಹಾಂ, ಖಂಡಿತ. ಯಾಕಂದರೆ ನಾವು ಬೇರೆ ಒಂದಿಷ್ಟು ಸಿನಿಮಾಗಳು ಮಾಡ್ತಾ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಥರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನವರ ಕೆಲಸ, ಅವರ ರೀತಿ ನೀತಿಗಳು ಪ್ರತಿಯೊಂದು ಬೇರೆ ಬೇರೆ ಇರುತ್ತೆ, ವಿಭಿನ್ನವಾಗಿರುತ್ತೆ. ಸೊ ಸಂತೋಷ್ ಕೊಡಂಕಿರಿ ಅವರ ಜೊತೆ ಕೆಲಸ ಅಲ್ಲ, ಮುಹೂರ್ತಕ್ಕೆ ನಾನು ಬಂದಿದ್ದೆ. ಮುಹೂರ್ತದಲ್ಲಿ ಒಂದು ಕೆಲವು ಶಾರ್ಟ್ಸ್ಗಳನ್ನ ತೆಗೆಯೋದಿತ್ತು. ಅದನ್ನು ಪರ್ಸ್ನಲಿ ಅವ್ರಿಗೆ ಹೇಳಿದೆ ನಾನು, ಮುಖಸ್ತುತಿ ಅಂತಲ್ಲಿ. ಇಷ್ಟು ಅಂದರೆ ನಾವು ಕೆಲಸವನ್ನು ಪ್ರೀತಿ ಮಾಡೋರು. ಯಾವುದೇ ಒಬ್ಬ ಆ್ಯಕ್ಟ್ ಮಾಡ್ತಾಯಿದ್ರೆ ಚೆನ್ನಾಗಿ ಮಾಡಿದೆ ಅಂದ್ರೆ ಅವ್ರು ಖಾಲಿ ಬೀಳೋಕ್ಕೂ ರೆಡಿ ನಾವು, ಅಷ್ಟು. ಯಾಕಂದರೆ ಆ ಥರದಲ್ಲಿ ಫೀಲ್ ಮಾಡ್ಕೊಳ್ಳೋರು. ಇವ್ರ ಕೆಲಸ ನೋಡುವಾಗ ನನಗೆ ಚೆನ್ನಾಗಿ ಇದೆ ಅಂದರೆ ಅಷ್ಟು ಪ್ರತಿಯೊಂದು ಆಯಾಮಗಳನ್ನು ಒಂದು ಸರಿ ಸ್ಕ್ಯಾನ್ ಮಾಡಿಕೊಂಡು ಇಮ್ಮಿಡಿಯೇಟ್ ಹಂಗೆಲ್ಲ ಹೇಳ್ತಾರೆ. ಸೊ ಅದು ಬೇಕು. ಹೌದು, ಅದು ತುಂಬ ಇಷ್ಟ ಆಗುತ್ತೆ. ಅಂಥವ್ರ ಜೊತೆ ಕೆಲಸ ಮಾಡುವಾಗ ನಂದೇನೋ ತೋರಿಸ್ಕೋಬೇಕಲ್ವ ಅನ್ನೋ ಬರುತ್ತೆ. ಇಲ್ಲಿ ನಾನು ಮ್ಯೂಟ್ ಆಗಿರಬಾರ್ದು, ನಾನು ನನ್ನ ಕೆಲಸ ಮಾಡಬೇಕು, ನನಗೆ ಕೊಟ್ಟೋ ಜವಾಬ್ದಾರಿ ಪ್ರತಿಯೊಬ್ಬರು ಕೂಡ. ನಾನಂತಲ್ಲ, ಯಾವುದೇ ಕೆಲಸ ಆಗಲಿ, ಸಣ್ಣದೋ ದೊಡ್ಡದೋ ಯಾವುದೂ ಅಲ್ಲ, ಒಂದು ಕೆಲಸ ಅಂತ ಬಂದಾಗ ನಾನು 100% ತೋರಿಸ್ಕೋಬೇಕು ಅನ್ನೋದೇ ಆಗಿದ್ದಾಗ ನಮಗೆ ರೆಫರ್ ಮಾಡೋದು, ಬೆಳೆಯೋದಕ್ಕೆ ನಮ್ಮ ಈ ನಡತೆಯೇ ಸಾಕಾಗ್ತದೆ, ಈ ಒಂದು ಮೆಂಟಾಲಿಟಿಯೇ ಸಾಕಾಗ್ತದೆ. ಇಲ್ಲಾಂದರೆ ಕಾಟಾಚಾರಕ್ಕೇನೋ ಮಾಡಿ ಮುಗಿಸೋದಿಲ್ಲ. ಸೊ ಅವರ ಡೈರೆಕ್ಷನ್ ಟೀಮು ಕೂಡ, ಅವರು ಕೂಡ ಸಖತ್ತಾಗಿ ಕೆಲಸ ಮಾಡ್ತಿದ್ರು. ಯಾಕಂದರೆ ಆರಂಭದಲ್ಲಿ ಅವರಿಗೆ ಭರವಸೆ ಇತ್ತು. ಈ ಸಿನಿಮಾ ಕತೆ ಕೇಳುವಾಗಲೇ ಎಲ್ರಿಗೂ ಒಂದು ಪಾಸಿಟಿವ್ ವೈಬ್ ಇತ್ತು. ಜೊತೆಗೆ ಅವರ ಮಿಸ್ಸಸ್ ಪಾವನ ಸಂತೋಷ್ ಅವರು, ಕತೆ ಬರೆದವರು, ಸಂಭಾಷಣೆ ಬರೆದವರು, ಅವರು ಇಡೀ ಸಿನಿಮಾ ಸೆಟ್ಟಲ್ಲಿ ಲಾಸ್ಟ್ ತನಕ, ಇವತ್ತಿನ ತನಕನೂ ಜೊತೆಲೇ ಇರ್ತಾರೆ. ಜೊತೆಯಲ್ಲೇ ಇದ್ದರು. ಚಿಕ್ಕ ಮಗು ಇದೆ, ಕೆವಿನ್ ಅಂತ, ಅವ್ರದ್ದು ಪುಟ್ಟ ಹುಡುಗ. ನಾನು ನೋಡುವಾಗ ರೀಡಿಂಗಿಗೆ ಹೋಗಿದ್ದೆ ಅವ್ರ ಮನೆಗೆ, ಆವಾಗಲೂ ಇದ್ದ ಅವನು. ಇವತ್ತು ನೀವು ನೋಡಿರ್ತೀರಿ ಪ್ರೆಸ್ ಮೀಟಲ್ಲಿ ನಮ್ಮ ಜೊತೆ ಪಕ್ಕದಲ್ಲಿ ಕೂತಿದ್ದ. ಅವನಷ್ಟು ಬಹುಶಃ ಯಾರೂ ಎಫರ್ಟ್ ಹಾಕಿಲ್ಲ ಸಿನಿಮಾಗೆ ಅನಿಸ್ಬೋದು ಒಂದು. ಆಮೇಲೆ ಕೋ ಆರ್ಟಿಸ್ಟ್ಗಳು ಎಲ್ಲರೂ ಕೂಡ, ಜೊತೆಗೆ ಲೀಡು ಕ್ಯಾರೆಕ್ಟರ್ ಮಾಡಿದಂಥ ಗೀತಾ ಭಾರತಿ ಭಟ್ ಅವರು, ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ. ಯಾಕಂದರೆ ಬ್ರಹ್ಮಗಂಟು ಸೀರಿಯಲ್ ನಾನು ಕೂಡ ನೋಡಿದ್ದೆ. ಸಖತ್ತಾಗಿ ಆ್ಯಕ್ಟ್ ಮಾಡ್ತಾರೆ. ಈ ಸಿನಿಮಾದಲ್ಲಿ ಒಂದು ನವರಸಗಳು ಏನು ತೋರಿಸ್ಬೇಕು ಆಯಾಯ ಸಂದರ್ಭದಲ್ಲಿ, ಅದಕ್ಕನುಗುಣವಾಗಿ ಎಲ್ಲ ಸೀನ್ಗಳಲ್ಲೂ ಅವ್ರು ಏನು ಎಫರ್ಟ್ ಹಾಕಬೇಕು ಎಲ್ಲ ಮಾಡಿದ್ದಾರೆ. ತಮಾಷೆ ಇದೆ ಅವ್ರ ಕ್ಯಾರೆಕ್ಟ್ರು, ಆಮೇಲೆ ಒಂದು ತುಂಟಾಟ ಇದೆ, ಆಮೇಲೆ ಡ್ಯಾನ್ಸ್ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಳೋ ಸೀನ್ಗಳಿದೆ, ಎಮೋಷನಲ್ ಇದೆ, ತುಂಬ ಸಖತ್ತಾಗಿ ಮಾಡಿದ್ದಾರೆ. ಏನು ಭಾವನೆಗಳನ್ನು ತೋರಿಸ್ಬೇಕು ಆಯಾ ಟೈಮಲ್ಲಿ, ಏನು ಒಂದು ಆರ್ಟಿಸ್ಟಿಗೆ ಏನು ಬೇಕು ಎಲ್ಲ ಇದೆ ಬಿಡಿ. ಸೊ ಅವರು ಕೂಡ ಸಖತ್ತಾಗಿ ಮಾಡಿದ್ದಾರೆ. ಆ ಟೀಮ್ನೊಳಗೆ ನಾನು ಇದ್ದೀನಿ ಅನ್ನೋದು ಒಂದು ಖುಷಿ, ಒಂದು ಹೆಮ್ಮೆ ನನಗಿದೆ. ಸಿನಿಮಾ ಗೆಲ್ಲುತ್ತೆ ಅನ್ನೋ ಭರವಸೆ 100% ಇದೆ. ಗೆಲ್ಲಬೇಕು. ಸೊ ಗೆಲ್ಲಿಸೋದಕ್ಕೆ ನೀವುಗಳೆಲ್ಲ ಸಪೋರ್ಟ್ ಆಗಿರ್ತೀರ ಅನ್ನೋದು ಕೂಡ ಖಂಡಿತ ಗೊತ್ತು. ಇಷ್ಟು ಹೇಳಬಲ್ಲೆ.
ಈಗ ನಾನೊಂದು ಕಾಮನ್ ಆಡಿಯನ್ಸ್ ಆಗಿ ಕ್ವಶನ್ ಸರ್, ಈಗ ಸಿನಿಮಾಗಳು ಸಾಕಷ್ಟು ವರ್ಷಕ್ಕೆ 250 ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇದೆ, ಜನರಿಗೂ ಕೂಡ ಆಯ್ಕೆಗಳಿದೆ, ಅಂದರೆ ಕೆಲವೊಂದೇ ಸಿನಿಮಾಗಳನ್ನು ನೋಡಬೇಕು, ಕಂಟೆಂಟ್ ಇರಬೇಕು ಅಂಥದ್ದೆಲ್ಲ ಇದೆ. ನಾನೀಗ ಒಂದು ಕೇಳೋದಾದರೆ ನಾನು ಏನಕ್ಕೆ ಈ ಸಿನಿಮಾಕ್ಕೆ 100 ರೂಪಾಯಿ ಕೊಟ್ಟು ಬರಬೇಕು ನಿಮ್ಮ ಪ್ರಕಾರ? ಮನಸ್ಸಿಗೆ ನೆಮ್ಮದಿ ಬೇಕಾ, ಶಾಂತಿ ಬೇಕಾ, ಖುಷಿಯಿಂದ ಇರಬೇಕಾ, ಬದುಕಿನ ಜಂಜಾಟ, ನೋವು ನಲಿವು, ಅದು ಇದು ಸಾಲ ಸೂಲ, ಅದು ಟೆನ್ಷನ್ನು, ದುಡ್ಡು, ಹೆಲ್ತ್ ಸರಿ ಇಲ್ಲ, ಏನೋ ಜಗಳ, ಈ ಫ್ರೆಂಡ್ಸು, ಮತ್ತೊಂದು ಮಗೊಂದು, ಈ ಎಲ್ಲ ರಿಸ್ಕ್ಗಳಿಂದ ಹೊರಬರಬೇಕಾ? ಈ ಸಿನಿಮಾ ನೋಡಿದಾಗ ಬಂದು ಕೂತ್ಕೊಂಡ್ರೆ ಒಂದು ಕಡ್ಡಾಯವಾಗಿ ಒಂದು ಸಿನಿಮಾ ಸ್ಟಾರ್ಟ್ ಆದಮೇಲೆ ಮೊಬೈಲ್ ಕೈ ತೆಗಿಬಾರ್ದು. ಅದು ದೊಡ್ಡ ಇಫೆಕ್ಟ್ ಈಗಿನ ಕಾಲದಲ್ಲಿ. ಇರಿಟೇಷನ್ ಅಂದರೆ ಅವರು ಒಂದಿಷ್ಟು ಡೈವರ್ಟ್ ಆಗುತ್ತೆ ಮೈಂಡು. ಆಮೇಲೆ ನಾವು ನಾಟಕ ಆ್ಯಕ್ಚುಲಿ ಈಗಲೂ ಕೂಡ ನಾಟಕ ಮಾಡ್ತಾಯಿದ್ದೆ, ನಾಟಕ ಟೀಮ್ ಇದೆ. ನಾಟಕ ನೋಡುವಾಗ ಕೆಲವೊಬ್ಬರ ಕೈಯಲ್ಲಿ ಮೊಬೈಲ್ ಇದ್ದೇ ಇರುತ್ತೆ, ನಾಟಕ ನೋಡ್ತಾ ಇರ್ತಾರೆ ಅವರು, ಮಧ್ಯದ ಮೊಬೈಲ್, ಒಂದು ಕಾಲು ಒಂದು ಚಾಟ್ ಮಾಡ್ತಾ ಇರ್ತಾರೆ. ನಾಟಕ ಏನು ಅಷ್ಟು ಅಂತಾರೆ. ಕಾರಣ ಏನಂದರೆ ಅವರು ಏನು ಇಂಪಾರ್ಟೆಂಟ್ ಮ್ಯಾಟ್ರ್ ಡೈವರ್ಟ್ ಆಗಿರ್ತಾರೆ. ಖಂಡಿತ ದೊಡ್ಡ ಇಫೆಕ್ಟ್ ಅದು ಸಿನಿಮಾಕ್ಕೂ ಕೂಡ ಹಾಗೆ. ಸಿನಿಮಾ ಆದ್ದರಿಂದ ಸಿನಿಮಾ ನೋಡಬೇಕು, ರಿಲ್ಯಾಕ್ಸ್, ಖಂಡಿತ ರಿಲ್ಯಾಕ್ಸ್ ಇದೆ. ಜೊತೆಗೆ ಎಲ್ಲೋ ನಿಮ್ಮ ಮನೆಯಲ್ಲಿ ನಡೆದ ಕತೆ ಅನಿಸುತ್ತೆ, ವಾಸ್ತವಕ್ಕೆ ತುಂಬ ಹತ್ತಿರ ಆಗಿದೆ. ನಮ್ಮ ಊರು ಕೇರಿಯಲ್ಲಿ ನಡೆದಿದೆ, ನಮ್ಮ ಅಕ್ಕಪಕ್ಕದಲ್ಲಿ ನಡೆದಿದೆ, ನಡೆಯುತ್ತೆ, ಇದು ಸಾಧ್ಯತೆ ಏನೋ ತುರ್ಗಿಸ್ತಾ ಇಲ್ಲ. ಇದರಲ್ಲಿ ಬರೋ ಈ ಸಮಸ್ಯೆ ಏನಿದೆ ಒಟ್ರಾಸಿ ಸಿನಿಮಾಕ್ಕೋಸ್ಕರ ತುರ್ಗಿಸೋದಲ್ಲ, ತೊಡಕುಗಳು ಹೌದು ಸತ್ಯವಾದ ಒಂದು ತೊಡಕನ್ನು ಎತ್ತಿ ಹಿಡ್ಕೊಂಡು ಮಾಡಿದಂಥ ಸಿನಿಮಾ ಇದು. ಸೊ ಸಿನಿಮಾ ನೋಡಬೇಕು ಖಂಡಿತವಾಗಿ ಅಂತ ನಂದು ಅನಿಸಿಕೆ. ರಘು ಸರ್ ಹತ್ರ ಕೇಳೋದಾದರೆ, ತುಳುವಲ್ಲಿ ಬರದೆ ಈಗ ತುಂಬ ಟೈಮ್ ಆಯಿತು, ತುಳು ಸಿನಿಮಾಗಳಲ್ಲಿ ಬರದೆ, ಏನಾದರೂ ಆಫರ್ಸ್ ಇದೆಯಾ ಅಪ್ಕಮಿಂಗ್ ಡೇಸಲ್ಲಿ? ಮತ್ತೆ ತುಳು ಸಿನಿಮಾಗಳಿಗೆ ವಾಪಸ್ ಬರ್ತೀರಾ ಹೇಗೆ? ಇಲ್ಲ, ಖಂಡಿತ. ನಾನು ತುಳು ಸಿನಿಮಾ ಒಂದು 7 ಸಿನಿಮಾ ಮಾಡಿದೆ. ವಿಚಾರಿಸ್ತಾರೆ, ಅಂದರೆ ಸಿನಿಮಾದ ಬಗ್ಗೆ, ಸಿನಿಮಾ ಇದೆ, ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಮಾತಾಡ್ತಾರೆ. ಆಮೇಲೆ ಏನೋ ಸಮಥಿಂಗ್ ಇದಾಗುತ್ತೆ, ಮತ್ತು ಹೇಳೋದಿಲ್ಲ, ಏನೇನೋ ಸ್ವಲ್ಪ ಟಚ್ಚಲ್ಲಿ ಇರ್ತೇನೆ, ಸಿನಿಮಾದ ತುಳು ಸಿನಿಮಾದ ಟಚ್ಚಲ್ಲಿ ಇದೆ. ಕೇಳ್ತಾರೆ, ಮಾತಾಡ್ತಾರೆ, ನಡ್ತಾರೆ. ಬಟ್ ಆ ಕಡೆ ಬೆಂಗಳೂರದಾಗೆ ನಮಗೆ ಆ ಕಡೆ ಕನ್ನಡ ಸಿನಿಮಾಗಳಲ್ಲಿ ಜಾಸ್ತಿ ಇರೋದ್ರಿಂದ ಆ ಕಡೆ ಜಾಸ್ತಿ ಮಾಡ್ತಾ ಇರ್ತಾರೆ. ಕೊನೆಯದಾಗಿ ಕನ್ನಡಿಗರಿಗೆ ಒಂದು ಪ್ರೀತಿಯಿಂದ ಆಹ್ವಾನ ಕೊಡೋದು ಪ್ರೀತಿಯ ಎಲ್ರಿಗೂ, ಕನ್ನಡದವರಾಗಲಿ ತುಳುವರಾಗಲಿ, ನಮ್ಮ ಜನಗಳು, ನಮ್ಮ ಕನ್ನಡದ ಸಿನಿಮಾ ಪ್ರೇಕ್ಷಕರು ಎಲ್ಲ ಥರದ ಸಿನಿಮಾಗಳನ್ನು ನಾವು ನೋಡ್ತೇವೆ ಖಂಡಿತ. ಯಾಕಂದರೆ ಮನುಷ್ಯ ಅಂದಮೇಲೆ ಎಲ್ಲ ಗುಣ ಇರುತ್ತೆ, ಸಿಟ್ಟಿರುತ್ತೆ, ರೋಷ ಇರುತ್ತೆ, ದ್ವೇಷ ಇರುತ್ತೆ, ಪ್ರೀತಿ ಇರುತ್ತೆ, ತಮಾಷೆ ಇರುತ್ತೆ, ಹಾಸ್ಯ ಇರುತ್ತೆ. ಫುಡ್ ಅಂತ ಬಂದಾಗ ಖಾರ ತಿಂತೀವಿ, ಹುಳಿ ತಿಂತೀವಿ, ಸ್ವೀಟ್ ತಿಂತೀವಿ, ಪಾಯಸ ಕುಡಿತೀವಿ, ಐಸ್ ಕ್ರೀಮ್ ತಿಂತೀವಿ. ಸೊ ಎಲ್ಲದರ ಸಮ್ಮಿಶ್ರಣವೇ ನಮ್ಮ ಬದುಕು. ಸೊ ಈ ಸಿನಿಮಾ, ಎಲ್ಲ ಸಿನಿಮಾಗಳನ್ನು ನೋಡಿರ್ತೀರಿ, ಈ ಸಿನಿಮಾ ಖಂಡಿತವಾಗಿ ದಯವಿಟ್ಟು ನೋಡಿ, ಥಿಯೇಟ್ರಲ್ಲೇ ನೋಡಿ. ಯಾಕಂದರೆ ನಾನೊಂದು ಹೇಳಬೇಕು, ಥಿಯೇಟ್ರಲ್ಲಿ ಸಿನಿಮಾ ನೋಡೋದ್ರಿಂದ, ನಾನು ಹೇಳೋದು ಯಾವುದೇ ಸಿನಿಮಾ ಯಾವುದು OTT ಯಲ್ಲಿ ಬಂತು, ಮತ್ತೊಂದು ಮನೇಲಿ ಟಿ ವಿಯಲ್ಲಿ ನೋಡೋದು, ಆಮೇಲೆ ಮೊಬೈಲಲ್ಲೇ ಎಷ್ಟೋ ಜನ ಸಿನಿಮಾ ನೋಡೋದು. ನಮ್ಮ ಪರಿಚಯದವರಲ್ಲಿ ಮೊಬೈಲ್ ನಾನು ಹೇಳೋದು, ಸಿನಿಮಾ ಸ್ಕ್ರೀನಲ್ಲಿ ಒಂದು ಆನೆನ ತೋರಿಸ್ಬೇಕಂದ್ರೆ ಆನೆ ಗಾತ್ರವನ್ನು ಕಾಣುತ್ತೆ ಸಿನಿಮಾದಲ್ಲಿ. ಸಿನಿಮಾ ಸ್ಕ್ರೀನು ಆನೆ ದೊಡ್ಡದಿದೆ, ಮೊಬೈಲಲ್ಲಿ ಆನೆ ಇರಬೇಕಿಂತ ಸಣ್ಣದಾಗಿ ಕಾಣಿದ್ರೆ ನಾವು ಆನೆ ಅಂತ ಫೀಲ್ ಮಾಡ್ಕೊಂಡು ನೋಡ್ತಾ ಇರಬೇಕಾಗುತ್ತೆ, ಎಫೆಕ್ಟ್ ಇರೋದಿಲ್ಲ. ಏನು ಟೆಕ್ನಿಕಲ್ ಟೀಮಿಂದ ಒಂದು 5.1 ಚಾನಲ್ ಮಾಡ್ತಾರೆ, 7.1 ಇರುತ್ತೆ. ಸೊ ಇವೆಲ್ಲ ಸರೌಂಡಿಂಗ್ ಸೌಂಡ್ಸು, ಆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡಿದವರು, ಏನು ಮ್ಯೂಸಿಕ್ ಬೀಸ್ಕೊಂಡವರು, ಇದೊಂದು ಟಿಂಗ್ ಅಂತ ಅಲ್ಲಿ ಬಂದರೆ ಇದೊಂದು ಟಂಗ್ ಅಂತ ಅಲ್ಲಿ ಹೊರಗೊಂದು ಒದ್ದಾಡ್ಕೊಂಡು ಮಾಡಿರ್ತಾರೆ. ಆ ಸರೌಂಡಿಂಗ್ ಆಗುವಾಗ ಕೊಡೋ ಫೀಲ್ ಬೇರೆ. ಬಟ್ ನಾವೆಲ್ಲವನ್ನು ಒಂಥರ ರೇಡಿಯೋದಲ್ಲಿ ಕೇಳ್ದಂಗೆ ಕೇಳಿ ನೋಡೋದು, ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ಬೇಜಾರು ತರ್ತದೆ. ಮತ್ತು ನೀಟ್ ಊಟ ಅಲ್ಲ ಅಂತ, ಅದು ಏನೋ ಅಂತಾರೆ ಅರ್ಧಂಬರ್ಧ ಊಟ ಏನೋ ನೋಡಿದ್ದೀವಿ ಅಂತ, ಅದು ಖಂಡಿತ ಫೀಲ್ ಆಗಲ್ಲ. ಆದ್ದರಿಂದ ಫೆಬ್ರವರಿ 16ನೇ ತಾರೀಕು ಮರೆಯದೆ ಸಿನಿಮಾನ ನೋಡಿ. ನಿಜವಾಗಿಯೂ ಅಷ್ಟು ಖುಷಿಯಾಗುತ್ತೆ. ನಿಮ್ಮ ಮನೆಯ ಒಂದು ಹೆಣ್ಣು ಮಗಳ ಒಂದು ಜೀವನದ ಕತೆ ಅಂತ ನಿಮ್ಮ ಫೀಲ್ ಆಗುತ್ತೆ ಖಂಡಿತ. ಮದುವೆ ಆದವರಿದ್ದರೆ ನಿಮ್ಮ ಹೆಂಡತಿಯ ನೆನಪಾಗುತ್ತೆ, ಹೆಂಡತಿ ಬ್ಲೌಸ್ ಸರಿಯಾಗಿಲ್ಲ ಹಂಗಿಂಗೆ ಅಂತ ಗಲಾಟೆ ಮಾಡ್ಕೊಂಡು ನೆನಪಾಗುತ್ತೆ. ಆಮೇಲೆ ಅಕ್ಕ ತಂಗಿ, ನಮಗೆ ಗೊತ್ತಿರಲ್ಲ, ಒಳಗೆ ರೂಮಲ್ಲಿ ಮೇಕಪ್ ಮಾಡ್ಕೊತ ಏನು ಟೈಲರ್ ಏನು ಮಾಡ್ತಾನೆ, ಅದು ಕರ್ಮ ಟೈಟು ಹೈಟು ಲೂಸ್ ಆಗೀಗಂತ ಲೂಸ್ ಅಂತ ನಿಮಗೂ ಬೈತಾರೆ, ಗಂಡಿಗಾದರೆ ಅಣ್ಣ ತಮ್ಮನಿಗೂ ಬೈತಾರೆ, ಇದನ್ನು ಟೈಲರ್ ಅವನಿಗೆ ಸರಿ ಬೈರಿ ಸರಿ ಇಲ್ಲ ಅಂತ. ಸೊ ಇದೆಲ್ಲ ನೋಡಬೇಕಂದ್ರೆ 16ನೇ ತಾರೀಕು ರವಿಕೆ ಪ್ರಸಂಗ ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಸಿನಿಮಾ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು, ನಿಮಗೂ ಕೂಡ ಥ್ಯಾಂಕ್ ಯು.